ಇಂಥ ಒಳ್ಳೆ ಸಮಯದೊಳು ಯೇಸುವೇ ನಿನ್ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ, ಮುಂಜಾನೆ ವೇಳೆಗಾಗಿ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ಸ್ವಾಗತಿಸ್ತೇನೆ. ಪ್ರಿಯರೇ, ಈ ದಿವಸ ನಾವು ಧ್ಯಾನಕ್ಕಾಗಿ ತೆಗೆದುಕೊಂಡ ವೇದ ಭಾಗದ ವಾಕ್ಯವನ್ನು ನಾವು ನೋಡೋಣ. ವೇದ ಪುಸ್ತಕದಲ್ಲಿ ನೋಡ್ತೀವಿ, 2 ತಿಮೋಥೆಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಇಲ್ಲಿ 2ನೇ ವಾಕ್ಯವನ್ನ ನಾವು ಓದ್ತೇನೆ, ಕೇಳಿ. ನನ್ನ ಅತಿ ಪ್ರಿಯ ಕುಮಾರನಾದ ತಿಮೋಥೆಯನಿಗೆ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಕೃಪೆಯು ಕರುಣೆಯು ಶಾಂತಿಯೂ ಆಗಲಿ. ಪ್ರೀತಿಯ ದೇವಚನರೇ, ಈ ವಾಕ್ಯ ಭಾಗದಲ್ಲಿ ನೋಡ್ತೀವಿ, ಪ್ರಿಯ ಕುಮಾರನಾದಂಥ ತಿಮೋಥೆಗೆ ಅಪೊಸ್ತಲನಾದ ಪೌಲನು ತನ್ನ ಸೇವೆಯ ಮೂಲಕವಾಗಿ ಒಂದು ಆದಾಯ ಮಾಡಿಕೊಂಡಂತಹ ಒಂದು ಆತ್ಮ ಅಥವಾ ಒಂದು ಯುವಕ, ಒಬ್ಬ ಯವನಸ್ಥ ಯಾರಂದರೆ ತಿಮೋಥೆಯನ್ನು ಕಾಣ್ತೀವಿ. ಇದು ಕುರಿತು ಅಪೊಸ್ತಲರ ಪುಸ್ತಕದಲ್ಲಿ ವಿವರವಾಗಿ ನಾವು ಕಾಣ್ತೀವಿ. ಇವರು ಸೇವೆಯನ್ನು ಮಾಡುವ ಕಾಲದಲ್ಲಿ ತಿಮೋಥೆ ಎಂಬಂಥ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದುತ್ತಾನೆ. ಆ ತಿಮೋಥೆಯ ಕುಟುಂಬವನ್ನು ನೋಡಿದಾಗ ಅವರ ಕುಟುಂಬ, ಅವರ ತಾಯಿ ತಂದೆಯ ಕುರಿತು ವೇದವು ಹೇಳ್ತಾ ಇದೆ, ಅವರು ಗ್ರೀಕರು ಮತ್ತು ಯಹೂದ್ಯರು ಆಗಿದ್ದಾರೆ. ಈ ಯಹೂದ್ಯರು ಮತ್ತು ಗ್ರೀಕರು ಇವರ ಮಧ್ಯದಲ್ಲಿ ಇವರಿಗೆ ಜನಿಸಿದಂತಹ ಮಗನೇ ತಿಮೋಥೆ. ಈ ತಿಮೋಥೆಗೆ ಕರ್ತನಾದ ಯೇಸುಸ್ವಾಮಿಯ ಸುವಾರ್ತೆಯ ತಿಳಿಸಿ ಆತನು ರಕ್ಷಣೆ ಹೊಂದಿ, ಆ ತಿಮೋಥೆಯ ಆದವನು ಪೌಲನ ಜೊತೆಯಲ್ಲಿ ಸೇವಕನಾಗಿ ಆತನೊಂದಿಗೆ ಬರುತ್ತಾನೆ. ಎಲ್ಲಿ ಹೋದರೂ ಆತನು ಪೌಲನೊಡನೆ ಸೇವೆಯಲ್ಲಿ ನಡೆದು ಬರುತ್ತಾನೆ. ಆತನ ಸೇವೆಯಲ್ಲಿ ಒಬ್ಬ ದೊಡ್ಡ ಪಾಲುಗಾರನಾದ ಮನುಷ್ಯನಾಗಿ ಜೀವಿಸ್ತಾನೆ. ಆಗ ಪೌಲನು ಆತನನ್ನ ತನ್ನ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಸುವ, ಪೌಲನಿಗೆ ಒಬ್ಬ ಆತ್ಮಿಕನಾದ ಮಗನು ಎಂಬುದಾಗಿ ವೇದದಲ್ಲಿ ನಾವು ಕಾಣ್ತೀವಿ. ಆತನು ಪೌಲನಿಗೆ ಒಬ್ಬ ಆತ್ಮಿಕ ಮಗ. ಪೌಲನು ಬಹಳ ಪ್ರಾಯವುಳ್ಳ ವ್ಯಕ್ತಿ. ಆತನಿಗೆ ಒಬ್ಬ ಕುಮಾರನಾಗಿ ಈತನು ಬರುತ್ತಾನೆ. ಈತನು ಬೆಳೆದಂಥ ಕಾಲಗಳಲ್ಲಿ ಪೌಲನು ಆ ಕುಮಾರನಿಗೆ ನೋಡಿ ಈ ಒಂದು ತಿಮೋಥೆ ಪತ್ರಿಕೆಯನ್ನ ಪೌಲನು ಬರೆಯುವಾಗ ಆತನು ಅತಿ ಸುಂದರವಾಗಿ ಅಲ್ಲಿ ಹೇಳ್ತಾನೆ, ನನ್ನ ಅತಿ ಪ್ರಿಯ ಕುಮಾರನಾದ ತಿಮೋಥೆ. ಅಂದರೆ ಆತನು ಪ್ರೀತಿಯಲ್ಲಿ ಪಡೆದಂಥ ಮನುಷ್ಯ. ಪೌಲನು ಹೇಗೆ ಕುಮಾರನಾದ ತಿಮೋಥೆಯನ್ನು ಪಡೆದನೋ, ಆತನಿಗೆ ಇಲ್ಲಿ ತಿಳಿಸುವಂಥ ವಾಕ್ಯದಲ್ಲಿ ಆಶೀರ್ವಾದ ಪದ ಏನಂದರೆ, ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದ ನಿನಗೆ ಕೃಪೆ ಮತ್ತು ಕರುಣೆ ಶಾಂತಿ ನಿನ್ನೊಂದಿಗಿರಲಿ. ಪ್ರಿಯವಾದ ದೇವಜನರೇ, ದೇವರ ಪ್ರೀತಿಯಿಂದ ಇವತ್ತು ನಿನ್ನನ್ನು ನನ್ನನ್ನು ಸಂಪಾದನೆ ಮಾಡಿದ್ದಾರೆ. ನಾವು ಕೂಡ ದೇವರ ಪ್ರೀತಿ ಮೂಲಕವಾಗಿ ದೇವರ ಮಕ್ಕಳಾಗಿದ್ದೇವೆ. ಇವತ್ತು ನಾವು ಕರ್ತನ ಮಕ್ಕಳಾಗಿರುವಂತಹ ಈ ದಿನಗಳಲ್ಲಿ ಅನೇಕ ಜನ ಏನು ಎದುರು ನೋಡ್ತಾರೆ, ನನಗೆ ಆಶೀರ್ವಾದ ಬೇಕು, ನನಗೆ ಹಣ ಬೇಕು, ಮನೆ ಬೇಕು, ಕೆಲಸ ಬೇಕು, ಒಳ್ಳೆಯ ಜಾಬ್ ಬೇಕು, ಹೀಗೆ ಲೌಕಿಕವಾದದ್ದನ್ನೇ ಬಹಳ ಎದುರು ನೋಡ್ತಾರೆ. ಆದರೆ ಒಬ್ಬ ದೇವ ಮನುಷ್ಯನಿಗೆ ಲೌಕಿಕವಾದದಕ್ಕಿಂತ ಆತ್ಮಿಕವಾದದ್ದೇ ಫಸ್ಟ್ ಬೇಕಾಗಿರೋದು. ಅದರಿಂದಲೇ ಯೇಸುಸ್ವಾಮಿ ಹೇಳ್ತಾರೆ ಮತ್ತಾಯ ಸುವಾರ್ತೆಯಲ್ಲಿ, ಮೊದಲು ದೇವರ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕಿರಿ, ಅದರೊಂದಿಗೆ ಎಲ್ಲವೂ ಕೂಡಿಸಲ್ಪಡುತ್ತದೆ. ದೇವರ ರಾಜ್ಯಕ್ಕಾಗಿ, ಆತನ ನೀತಿಗಾಗಿ ತವಕ ಪಡಿರಿ ಮತ್ತು ಅದನ್ನು ಹುಡುಕಿರಿ. ಅಂದರೆ ಆತ್ಮಿಕವಾದದ್ದನ್ನು ಮೊದಲು ನಾವು ಹುಡುಕುವಾಗ ಲೌಕಿಕವಾದದ್ದು ಅನಂತರ ದೇವರು ನಮಗೆ ಅದರ ಜೊತೆಯಲ್ಲಿ ಕೊಡುತ್ತಾರೆ. ಇದರಲ್ಲಿ ವಾಕ್ಯದಲ್ಲಿ ತಿಳಿಸುವಂಥದ್ದು ಏನೆಂದರೆ, ಪೌಲನು ಆತನಿಗೆ ಹೇಳ್ತಾರೆ, ಅತಿ ಪ್ರಿಯನಾದ ನನ್ನ ಕುಮಾರನು ನೀನು, ಆದರೆ ನಿನಗೆ ತಂದೆಯಾದ ದೇವರಿಂದ ಮತ್ತು ಕರ್ತನಾದ ಯೇಸುಸ್ವಾಮಿಯ ಮೂಲಕ ಆತನ ಕೃಪೆ ಮತ್ತು ಕನಿಕರ ನಿನಗೆ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ದೇವರ ಕೃಪೆ ಈ ಮುಂಜಾನೆ ವೇಳೆ ನಿನಗೆ ಉಂಟಾಗಬೇಕು ಪ್ರಿಯ ಸಹೋದರನೇ. ಕರ್ತನ ಕೃಪೆ ನಿನಗೆ ಉಂಟಾಗಬೇಕು. ಮತ್ತು ಈ ಸ್ಥಳದಲ್ಲಿ ಕೊಡ್ತದೆ ಕರುಣೆ, ದೇವರ ಕರುಣೆ ಮತ್ತು ಕೃಪೆ ನಿನಗೆ ಈ ದಿನ ನಿನಗೆ ದೊರಕಬೇಕು. ದೇವರು ನಮ್ಮನ್ನ ಕರುಣೆ ತೋರಿಸಿದ್ರ ನಿಮಿತ್ತ ಆತನ ನಮ್ಮ ಮೇಲೆ ಬಹಳ ಕರುಣೆ ತೋರಿಸುವಾತ. ಆತನ ಕರುಣೆಯಿಂದ ಇವತ್ತು ನಾವು ರಕ್ಷಣೆ ಹೊಂದಿದ್ದೇವೆ. ಇವತ್ತು ನಾವು ಪರಲೋಕಕ್ಕೆ ಬಾಧ್ಯರಾಗಿದ್ದೇವೆ. ನಾನು ಪರಲೋಕಕ್ಕೆ ಸ್ವಂತ ಆಗೋದಕ್ಕಾಗಿ ಏನು ಮಾಡಿದವು ಒಮ್ಮೆ ಆಲೋಚನೆ ಮಾಡಿ ನೋಡಲ್ವಾ? ಪರಲೋಕ ರಾಜ್ಯ ನಮಗೆ ಕೊಡ್ತೇನೆ, ಪರಲೋಕಕ್ಕೆ ನಾವು ಸೇರ್ಬೇಕಂತ ತಂದೆಯ ದೇವರು ನಮ್ಮ ಮೇಲೆ ಬಹಳ ಪ್ರೀತಿ ಇಟ್ಟಿದ್ದಾರೆ ಅಲ್ವಾ? ಆದರೆ ಆ ಪರಲೋಕಕ್ಕಾಗಿ ನಾನು ಏನು ಮಾಡಿದೆ?
ಈ ಕಾರ್ಯಕ್ರಮ ನೋಡ್ತಿರುವ ನೀನು ಏನು ಮಾಡಿದೆ? ಏನು ಮಾಡಿಲ್ಲ. ಅದು ಯಾರ ಮೂಲಕ? ಅದು ಹೇಗಂದ್ರೆ ದೇವರ ಕರುಣೆ ಮೂಲಕವಾಗಿ ನಮಗೆ ಸಿಕ್ಕಿದೆ. ದೇವರ ಮಹಾ ದೊಡ್ಡ ಕೃಪೆ, ಮಹಾ ದೊಡ್ಡ ಕರುಣೆ. ಆ ಕರುಣೆ ಮತ್ತು ಆ ಕೃಪೆ ನಮ್ಮ ಮೇಲೆ ದೇವರು ತೋರಿಸಿದ್ರ ನಿಮಿತ್ತ ನಮಗೆ ಈ ಪರಲೋಕದ ರಾಜ್ಯ ನಮಗೆ ಸ್ವಂತವಾಗಿ ದೇವರು ಕೊಡ್ತಾ ಇದ್ದಾರೆ. ಮತ್ತು ಆ ರಾಜ್ಯಕ್ಕೆ ಬಾಧ್ಯಸ್ಥರು, ಹಕ್ಕುಗೆ ಬಾಧ್ಯಸ್ಥನ ಎಂಬುದಾಗಿ ಹೇಳ್ತೀವಿ. ಹಾಗೆ ದೇವರು ಕೂಡ ಆ ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗಿ ನನ್ನನ್ನು ಆರಿಸಿಕೊಂಡಿದ್ದಾರೆ. ಹಾಗಾದ್ರೆ ಈ ದಿವಸ ನೀನು ಮಾಡುವ ಕೆಲಸದಲ್ಲಿ, ಇವತ್ತು ನೀನು ನಡೆಸುವ ಕಾರ್ಯದಲ್ಲಿ, ಇವತ್ತು ನೀನು ಮಾಡುವ ಸೇವೆಯಲ್ಲಿ, ಇವತ್ತು ನಿನ್ನ ಆತ್ಮಿಕ ಜೀವಿತದಲ್ಲಿ ನೀನು ಏನೆಲ್ಲ ನಡೆಸುವಿ, ನೀನು ಮಾಡುವ ವ್ಯಾಪಾರದಲ್ಲಿ, ನೀನು ನಡೆಸಲ್ಪಡುವ ಕಾರ್ಯಗಳಲ್ಲಿ ನಿನಗೆ ದೇವರ ಕರುಣೆ ಬಹಳ ಮುಖ್ಯವಾಗಿದೆ ಅಲ್ವಾ? ದೇವರ ಕೃಪೆ ನಿನಗೆ ಬಹಳ ಮುಖ್ಯವಾಗಿದೆ. ದೇವರ ಕೃಪೆ ಈ ದಿನ ನಿನ್ನನ್ನು ಆವರಿಸಿಕೊಳ್ಳುವಂಥದ್ದಾಗಿದೆ. ಅದಕ್ಕೆ ಪೌಲನಿಗೆ ದೇವರಿಗೆ ಹೇಳ್ತಾರೆ, ಆತನು ಪ್ರಾರ್ಥನೆ ಮಾಡ್ತಾನೆ, ದೇವರೇ ಈ ಒಂದು ಸೈತಾನನ ಶಕ್ತಿ, ಈ ಪೀಡೆ ನನ್ನ ಬಿಟ್ಟು ತೊಲಗಬೇಕಂತ 3 ಸಾರಿ ಆತ ಪ್ರಾರ್ಥಿಸಿದಂತೆ. ಆಗ 3ನೇ ಸಾರಿ ಕರ್ತನ ಆತಗೆ ಹೇಳ್ತಾರೆ, ನನ್ನ ಕೃಪೆ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾಗ್ತದೆ. ದೇವರು ಹೇಳ್ತಾರೆ, ಆ ಕೃಪೆ ನಿನಗೆ ಸಾಕು, ಹೋಗಪ್ಪ. ದೇವರ ಕೃಪೆ ಬಹಳ ಮುಖ್ಯ. ಈ ಕೃಪೆಯನ್ನ ಅನುಭವಿಸಿದ ಪೌಲನು ಈ ಕೃಪೆ ತನ್ನ ಜೀವನದಲ್ಲಿ ಕಂಡುಕೊಂಡಂತ ವಿಧಾನವನ್ನು ಕುರಿತು ತಿಮೋತಿಗೆ ಹೇಳ್ತಾ ಇದ್ದಾರೆ, ಆ ದೇವರ ಕೃಪೆ ಇವತ್ತು ನಿನಗೂ ಉಂಟಾಗಲಿ. ತಿಮೋತಿಯ ಜೀವಿತದಲ್ಲಿ ಒಂದು ದೊಡ್ಡ ಜಯಶಾಲಿಯಾಗಿ, ಒಂದು ಜಯದ ಆಶೀರ್ವಾದದಲ್ಲಿ ಬದುಕಲಿಕ್ಕೆ ಆತನಿಗೆ ದೇವರ ಕೃಪೆ ಬಹಳ ಸಹಾಯವಾಯಿತು. ಪೌಲನಿಗೆ ಕೂಡ ಬಹಳ ಸಹಾಯವಾಯಿತು. ಪೌಲನ ಜೀವನದಲ್ಲಿ ಬಂದ ಹೋರಾಟಗಳು, ಬಂದ ಸಮಸ್ಯೆಗಳು, ಪಾಡುಗಳನ್ನು ಜಯಿಸಕ್ಕಾಗಲಾರದ ಕಷ್ಟ ಅನುಭವಿಸುವಾಗ ದೇವರು ಹೇಳ್ತಾರೆ, ನನ್ನ ಕೃಪೆ ನಿನಗೆ ಸಾಕು ನನ್ನ ಮಗನೇ, ನನ್ನ ಕೃಪೆ ನಿನಗೆ ಸಾಕು ನನ್ನ ಸೇವಕನೇ, ನನ್ನ ದಾಸನೇ, ನನ್ನ ಕೃಪೆ ನಿನಗೆ ಬಲವನ್ನು ಕೊಡುತ್ತದೆ. ಈ ದಿನ ಕೂಡ ನಿನಗೆ ಕೂಡ ದೇವರ ಕೃಪೆ ಒಂದು ಹೊಸ ಬಲವನ್ನು ಕೊಡ್ತದೆ. ಒಂದು ವೇಳೆ ನೀನು ಯೋಚನೆ ಮಾಡ್ತಿರ್ಬೋದು, ಹೇಗಪ್ಪ ಈ ದಿನ ಸಾಗಿಸೋದು, ಈ ದಿನ ಬಹಳ ಕಷ್ಟವಾಗಿದೆ, ಈ ದಿನದ ಬದುಕು ನನಗೆ ಬಹಳ ಪಾಡುಳ್ಳದಾಗಿದೆ ಅಂತ. ಆದರೆ ನೀನು ಸಾಗಿಸಲ್ಲ, ನಿನ್ನೊಂದಿಗೆ ಸ್ವಾಮಿಯ ವಿಶೇಷವಾದ ಕೃಪೆ, ಸ್ವಾಮಿಯ ವಿಶೇಷವಾದ ಕರುಣೆ ನಿನಗೆ ಅನುಗ್ರಹಿಸ್ತಾರೆ. ಈ ದಿನ ಈ ಕರುಣೆಯನ್ನು ಹೊಂದಿದವನಾಗಿ, ಈ ಕೃಪೆಯನ್ನು ಹೊಂದಿದವನಾಗಿ ಈ ದಿನವನ್ನು ಆರಂಭಿಸು. ಈ ದಿನದಲ್ಲಿ ನೀನು ಹೋಗುವಾಗ ಈ ದೈವ ಕೃಪೆ ಹೊಂದಿದವನಾಗಿ ಇವತ್ತು ಕೆಲಸಕ್ಕೆ ಹೋಗು. ದೇವ ಕೃಪೆ ಪಡೆದವಳಾಗಿ ಇವತ್ತು ಕೆಲಸಕ್ಕೆ ಹೋಗು. ದೇವರ ಕೃಪೆ ಪಡೆದುಕೊಂಡಂತಹ ಒಬ್ಬ ಬಾಲಕನಾಗಿ ಇವತ್ತು ಶಾಲೆಗೆ ಹೋಗು. ದೇವರ ಕರುಣೆ ಹೊಂದಿದವರಾಗಿ ಇವತ್ತು ನಿಮ್ಮ ಮನೆಯನ್ನು ಸಾಧಿಸಿ. ಕರ್ತನ ಕೃಪೆ ನಿನ್ನ ಎಲ್ಲ ಕೊರತೆಗಳನ್ನು ನೀಗಿಸಿ ನಿನಗೆ ಶಾಂತಿಯನ್ನು, ನಿನಗೆ ಸಮಾಧಾನವನ್ನು ಕೊಟ್ಟು ನಿನ್ನ ಕೆಲಸದಲ್ಲಿ ಜಯವನ್ನು ಕೊಡುತ್ತದೆ. ಕರ್ತನ ಕೃಪೆಯಲ್ಲಿ ನೀನು ಜೀವಿಸುವಂಥ ವೇಳೆ ಆತ ನಿನ್ನೊಂದಿಗೆ ಬರುತ್ತಾನೆ. ಅದನ್ನೇ ಆ ದಾವೀದ ಅರಸನು ಕೀರ್ತನೆ 23ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಿನ್ನ ಕೃಪೆಯು ಮತ್ತು ನಿನ್ನ ಕೃಪೆ ಮತ್ತು ನಿನ್ನ ನೀತಿ ನನ್ನನ್ನು ಹಿಂಬಾಲಿಸುವಂಥದ್ದಾಗಿದೆ. ದೇವರ ಕೃಪೆ ಆತನ ಹಿಂಬಾಲಿಸುವಂಥದ್ದಾಗಿದೆ. ಆತನ ಕೇಳ್ತಾನೆ, ನಿನ್ನ ಕೃಪೆ ನನ್ನನ್ನು ಹಿಂಬಾಲಿಸುತ್ತಾ ಇದೆ ದೇವರೇ. ಇವತ್ತು ದಿನ ನಿನ್ನನ್ನು ಕೂಡ ದೇವರ ಕೃಪೆ ಹಿಂಬಾಲಿಸುತ್ತದೆ. ನೀನು ಹೋಗುವಾಗ ಬರುವಾಗ ನಿನ್ನೊಂದಿಗೆ ಕರ್ತನ ಕೃಪೆಯು ಮತ್ತು ಕರ್ತನ ಕರುಣೆ ನಿನ್ನ ಜೊತೆಯಲ್ಲಿ ಬರುವಂಥದ್ದಾಗಿದೆ. ಹಾಗಾದರೆ ಈ ದಿನ ನಿನಗೆ ಆಶೀರ್ವಾದವಾಗಿರಲಿ ಅಂತ ನಾನು ಪ್ರಾರ್ಥನೆ ಮಾಡಲಾ? ಪ್ರೀತಿ ಉಳ್ಳ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಅಯ್ಯ ಸ್ವಾಮಿ. ಈ ಕಾರ್ಯಕ್ರಮ ವೀಕ್ಷಣೆ ಮಾಡುವ ಸಹೋದರ ಸಹೋದರಿ, ಮಕ್ಕಳು, ಈ ಫ್ಯಾಮಿಲಿ ಕಂಪ್ಲೀಟ್ ಸಂಪೂರ್ಣ ನಿನ್ನ ಕೈನಲ್ಲಿ ನಾನು ಅರ್ಪಿಸ್ತಾ ಇದ್ದೇನೆ. ಇವರ ಮೇಲೆ ನಿನ್ನ ಅಭಿಷೇಕವನ್ನು ಕಳಿಸು. ದೇವ ಪ್ರಸನ್ನತೆಯಿಂದ ಇವರನ್ನು ತುಂಬಿಸು. ಹೌದಪ್ಪ, ಆವತ್ತು ದಿನ ತಿಮೋತಿಗೆ ಕೊಟ್ಟಂತಹ ನಿನ್ನ ಕೃಪೆ ಮತ್ತು ನಿನ್ನ ಕರುಣೆ, ನಿನ್ನ ಶಾಂತಿ ಇವತ್ತು ಈ ಮಕ್ಕಳನ್ನು ಆವರಿಸ್ಕೊಳ್ಳಲಿ. ಇವರು ಕೆಲಸಕ್ಕೆ ಹೋಗುವಾಗ, ಕೆಲಸ ಮಾಡೋ ಸ್ಥಳದಲ್ಲಿ ಎಲ್ಲವನ್ನು ಮುಗಿಸಿ, ಶಾಲೆಗೆ ಹೋಗುವಾಗ, ಕಾಲೇಜಿಗೆ ಹೋಗುವಾಗ, ಸೇವೆಗೆ ಹೋಗುವಾಗ ಕಂಪ್ಲೀಟ್ ನಿನ್ನ ಕೃಪೆ ಇವರನ್ನಿಗೆ ಹಿಂದೆ ಮುಂದೆ ಇವರನ್ನು ಕಾದು ಸುರಕ್ಷಿತವಾಗಿ ದಿನ ಸಂಜೆ ಇವರನ್ನ ಮನೆಗೆ ಕರೆತಂದು ಸೇರಿಸು. ನಿನ್ನ ಮಹಿಮೆಯಿಂದ ತುಂಬಿಸು, ನಿನ್ನ ಅಭಿಷೇಕದಿಂದ ತುಂಬಿಸು. ಇವರೆಲ್ಲ ಕೊರತೆಗಳನ್ನು ನೀಗಿಸಿ ನಿನ್ನ ಪರಲೋಕದ ಮಹಿಮೆಯಲ್ಲಿ ನಡೆಸು. ಕಾದುಕೋ, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತೇನೆ, ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೇಲೆ. ಪ್ರಿಯ ಸಹೋದರ ಸಹೋದರಿಯೇ, ಈ ದಿನ ನಿನಗೆ ಆಶೀರ್ವಾದವಾಗಿದೆ ಮತ್ತು ಈ ದಿವಸ ನಿನಗೆ ಶುಭವಾಗಲಿ. ಕರ್ತನ ಕೃಪೆ ಕರುಣೆ ನಿನ್ನನ್ನು ಹಿಂಬಾಲಿಸಲಿ, ಆಶೀರ್ವಾದವಾಗಿ ನಡೆಯಲಿ. ದೇವರು ನಿನ್ನ ಆಶೀರ್ವದಿಸಲಿ. ಆಮೇಲೆ.
More details, contact us at Light TV, number 9, 11th Cross, 1st Main, Pinya Post, Leggere, Bangalore 58, Karnataka. Our website www.lighttv.in. Our email address lighttv@hotmail.com.